ಬೆಂಗಳೂರಿನ ರಾಮಕೃಷ್ಣ ಮಿಷನ್ ಸ್ವಚ್ಛ ಭಾರತ್ ಅಭಿಯಾನ ಹಾಗೂ ಶಾರದಾ ಮಹಿಳಾ ಮಂಡಳಿ ವತಿಯಿಂದ ಕಸದಿಂದ ರಸ ಜನರ ಸಂಪರ್ಕ ಅಭಿಯಾನ ನಡೆಯಿತು. ನಗರದ ಉರುವಸ್ತೂರಿನ ಶಾರದಾ ನಿಕೇತನ ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ರಾಮಕೃಷ್ಣ ಮಿಷನ್ ಸ್ವಚ್ಛ ಭಾರತ್ ಅಭಿಯಾನದ ಸದಸ್ಯರಾದ ಸಚಿನ್ ಅವರು ಕಸದಿಂದ ರಸ ಜನ ಸಂಪರ್ಕ ಅಭಿಯಾನ ನಡೆಸಿಕೊಟ್ಟರು. ಈ ವೇಳೆ ಸುಬ್ರಾಯ್ ನಾಯಕ್, ಹರಿಣಿ ವಿಜೇಂದ್ರ, ಓಮನಾಥ್ ಕೋಟೇಕರ್ ಸೇರಿದಂತೆ ಇನ್ನಿತರ ಪ್ರಮುಖರು ಹಾಜರಿದ್ದರು. ಫಸ್ಟ್ ತುಂಬಿದ್ದು ಏನು ಈ ಪಾಟ್ ಅಲ್ಲಿ ಇರ್ತದೆ, ಇದರಲ್ಲಿರುವಂಥದ್ದು ಆಲ್ಮೋಸ್ಟ್ ಗೊಬ್ಬರ ಆಗಿರ್ತದೆ. ಯಾವ ರೀತಿ ಗೊಬ್ಬರ ಆಗ್ತದೆ ಹೇಳಿದ್ರೆ, ಮನೆಯಲ್ಲಿ ಚಾವಲ್ ಇದೆಯಲ್ಲ, ಕಪ್ಪು ಹುಡಿ ಆಗಿ ನಾನು ಗೊಬ್ಬರ ಇದೆ ತೋರಿಸ್ತೇನೆ ನಿಮ್ಮೆಲ್ಲರ ಕೈಗೆ. ಆ ರೀತಿಯಲ್ಲಿ ಹುಡಿ ಗೊಬ್ಬರ ಆಗಿರ್ತದೆ. ಕೆಲವೊಂದು ಐಟಮ್ಗಳು ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಲಿಂಬೆ ಸಿಪ್ಪೆ ಅಥವಾ ಕಿತ್ತಾಳೆ ಸಿಪ್ಪೆ, ನಾನ್ ವೆಜಿಟೇರಿಯನ್ಸ್ ಅಂದರೆ ಗಟ್ಟಿ ಇರುವ ಮೂಳೆಗೆಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ಅದು ಕೂಡ ಗೊಬ್ಬರ ಆಗ್ತದೆ. ನಾನ್ ವೆಜ್ ಕೂಡ ಕಂಪ್ಲೀಟ್ ಗೊಬ್ಬರ ಆಗ್ತದೆ. ಸೊ ಅದನ್ನು ಸ್ವಲ್ಪ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಸೆಕೆಂಡ್ ಪಾಟ್ ತುಂಬಿದ ನಂತರ ಫಸ್ಟ್ ತುಂಬಿದೆಯಲ್ಲ ಅದನ್ನು ಲಾಸ್ಟ್ ಪಾಟಿಗೆ